ಶಾಂತ ರೀತಿಯಿಂದ ಇಷ್ಟವರೆಗೆ ನೀವು ಸಹಕರಿಸಿದ್ದೀರಾ. ಇನ್ನು ಮುಂದಕ್ಕೆ ಕೂಡ ತಮ್ಮ ಉತ್ತಮ ಸಹಕಾರವನ್ನು ನಾವು ಕೊಡ್ತಾ ಇದ್ದೇವೆ. ನಾವೊಂದು ಉತ್ತಮ ರೀತಿಯಾದ ಒಂದು ಒಳ್ಳೆಯ ಉದ್ದೇಶದ ಮೇರೆಗೆ ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ವಿದ್ಯಾರ್ಥಿಗಳು ಪ್ಲೀಸ್ ಎಲ್ಲರೂ ಮೌನವಾಗಿರಿ. ಈ ಒಂದು ಮೂಮೆಂಟ್ ಅನ್ನ ಜೀವಂತವಾಗಿಡಬೇಕು. ನೀವು ಇಲ್ದಿದ್ರೆ ಆಗೋದಿಲ್ಲ. ಜಾತಿ ಇಲ್ಲದ, ಭೀತಿ ಇಲ್ಲದ ನಾಡ ಕಟ್ಟುತ್ತೇವ, ಶಾಂತಿಯಿಂದ ಪ್ರೀತಿಯಿಂದ ಹೊಸ ಹಾಡ ಬರೆಯುತ್ತೇವ, ನಾವು ಹೊಸ ಹಾಡ ಬರೆಯುತ್ತೇವೆ ಅಂತ ಕುಲಕರ್ಣಿಯವರು ಹೇಳ್ತಾರೆ. ಅದರಲ್ಲಿ ಈ ಶಾಂತಿ ಪ್ರೀತಿಯಿಂದ, ಅಹಿಂಸೆಯಿಂದ, ಪ್ರೀತಿಯಿಂದ ಕಟ್ಟಿದ ನಾಡು. ಯಾಕೆಂದ್ರೆ ಯಾವತ್ತೂ ಕೂಡ ಪ್ರೀತಿ ಮಾತ್ರ ಸೃಜನಶೀಲ. ನೀವು ಪ್ರೀತಿ ಇದ್ದಲ್ಲಿ ಮಾತ್ರ ಸೃಷ್ಟಿ ಆಗ್ತದೆ, ದ್ವೇಷ ಇದ್ದಲ್ಲಿ ನಾಶ ಆಗ್ತದೆ. ಆದ್ರಿಂದ ಪ್ರೀತಿಯಿಂದ ನಾವು ಈ ದೇಶವನ್ನು ಕಟ್ಟಬೇಕು. ನನಗೆ ಕೊನೆಯದಾಗಿ ವಿದ್ಯಾರ್ಥಿಗಳಿಗೆ ಮಾತು ಹೇಳ್ತೇನೆ. ಒಂದು ನಿಮಿಷ. ಬದುಕಿನ ದೊಡ್ಡ ದರ್ಶನವನ್ನ ಕನ್ನಡದ ಹಿರಿಯ ಕವಿಗಳಿಬ್ರು ಹೇಳಿದ್ದಾರೆ. ಡಿ.ವಿ. ಜಂಕೆರೆ ಹೇಳ್ತಾರೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯೇ, ಬೆಲ್ಲ ಸಕ್ಕರೆ ಹಾಗೂ ಜೀವ ತಲದರೆ ಡರ್ಪುಲರಿಂಗೆ ಎಲ್ಲರೂ ಒಳಗೊಂದು ಮಂಚಕ್ಕೆ ಮತ. ಬದುಕೋದು ಹೀಗೆ ಬದುಕಬೇಕು ನಾವು. ಹುಲ್ಲಾಗಿ, ಬೆಲ್ಲ ಸಕ್ಕರೆಯಾಗಿ, ಕಲ್ಲಾಗಿ ಕಷ್ಟಗಳಿಗೆ ಈ ತರ ನಾವು ಬದುಕಬೇಕು. ಹೀಗೆ ಬದುಕಿದ್ರೆ ಸತ್ತ ಮೇಲೆ ಏನಾಗಬೇಕು ಅಂತ ದಿನಕರ್ ದೇಸಾಯಿ ಹೇಳ್ತಾರೆ. ನಮ್ಮ ದೇಹದ ಬೂದಿ ನೀರಿನಲ್ಲಿ ತೂರಿ ಬಿಟ್ಟೇಲಿ ಬಿಡಿ, ಹೋಗಿ ಬೀಳಲಿ ಮೀನ ಬಾಯಿಯಲ್ಲಿ, ಹಿಡಿ ಬೂದಿಯಿಂದ ಮೀನೊಂದು ಬೆಳೆದು ಬರೆ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಿಡಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ, ಹಿಡಿ ಬೂದಿಯಿಂದ ತೆನೆಯೊಂದು ಮೂಡಿ ಬರೆ ಧನ್ಯವಾಯಿತು ಹುಟ್ಟು ಸಾವಿನಂತೆ. ಹಾಗೆ ಶುದ್ಧವಾದ ಜೀವನ ಮಾಡಿ ನಾವು ಸತ್ತು ನಮ್ಮನ್ನು ಸುಟ್ಟು ನಮ್ಮ ಬೂದಿಯನ್ನು ಹೀಗೆ ಬಿಟ್ಟರೆ ಅದು ಮತ್ತೊಬ್ಬರಿಗೆ ಕೂಡ ಉಪಕಾರ ಆಗ್ತದೆ, ಮತ್ತೊಬ್ಬರು ಹೊಟ್ಟೆ ತುಂಬಿಸ್ತದೆ. ವಿದ್ಯಾರ್ಥಿಗಳು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಅತ್ಯುತ್ತಮವಾದಂಥ MLA ಸಿಕ್ಕಿದ್ದಾರೆ. ಎವರ್ ಡೈನಾಮಿಕ್, ಎವರ್ ಚರಿಸ್ಮ್ಯಾಟಿಕ್, ಎವರ್ ಯಂಗ್ ಅಂಡ್ ಎನರ್ಜೆಟಿಕ್ ಅಶೋಕ್ ಕುಮಾರ್ ರೇಗಲ್ ನಮ್ಮೊಟ್ಟಿಗಿದ್ದಾರೆ. ವಿದ್ಯಾರ್ಥಿಗಳು ಎಷ್ಟೊತ್ತಿಗೆ ಕೂಡ ಅವ್ರಿಗೆ ಹೇಳ್ಬೋದು, ನಿಮ್ಮ ಹೋರಾಟಗಾರ ಅವರು ಇರ್ತಾರೆ. ಯಾಕೆಂದ್ರೆ ನಿಮಗೆ ಯಾರಾದರೂ ಯಾವ MLA ಆಫೀಸರ್ ಕೆಲವು ವಿದ್ಯಾರ್ಥಿಗಳು ಬಂದಿದ್ರು, ಬಸ್ ನಿಲ್ಲಿಸ್ತಾ ಇಲ್ಲ ನಮಗೆ ಅಂತ. ತಕ್ಷಣ KSRTC DC ಅವರಿಗೆ ಫೋನ್ ಮಾಡಿ MLA ಅವರು ಹೇಳಿದ್ರು. ನಮ್ಗೆ ಅದೀಗ ನೆನಪಾಯ್ತು. ಆದ್ರಿಂದ ನಿಮ್ಮೆಲ್ಲರೊಟ್ಟಿಗೆ ನಾವಿರ್ತೇವೆ. ನೀವು ಮಾತ್ರ ಇದನ್ನು ತೊಂದರೆಯನ್ನು ಮುಂತಾಡೋ ಕೆಲಸ ಮಾಡಬೇಕು. ವಿದ್ಯಾರ್ಥಿ ಐಕ್ಯತೆಗೆ ಜಯವಾಗಲಿ, ವಿದ್ಯಾರ್ಥಿ ಶಕ್ತಿಗೆ ಜಯವಾಗಲಿ. ನನಗೆ ಈ ಅವಕಾಶ ಕೊಟ್ರಿ, ನಾನು ಎಸ್ಪೆಷಲಿ ರಯಾಸಿಗೆ, ಅಮ್ಲಾ ರಾಮಚಂದ್ರ ಅವರಿಗೆ ಎಲ್ಲರಿಗೂ ಋಣಿಯಾಗಿದ್ದೇನೆ. ಈ ಕಿಚ್ಚು ಶಾಂತಿಯುತ ಕಿಚ್ಚಾಗಿ ಬೆಳಗುವ ಬೆಳಕಾಗಿ ಜಗತ್ತಿಗೆ, ಭಾರತಕ್ಕೆ ಒಂದು ಹೊಸ ದಾರಿದೀಪವಾಗಿ ವಿದ್ಯಾರ್ಥಿಗಳಿಗೆ ಮೂಡಿ ಬರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ ಮತ್ತೊಮ್ಮೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ಮೂಲಕ ಕೇವಲ ಹಣದ ವಿಚಾರದಲ್ಲಿ, ಹಣದ ವಿಚಾರಕ್ಕಾಗಿ, ಹಣದ ಲಾಭದಿಂದ ವಿದ್ಯಾರ್ಥಿಗಳ ಅದೆಷ್ಟೋ 20 ಲಕ್ಷಕ್ಕಿಂತಲೂ ಹೆಚ್ಚಿನ ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡಿದ್ದಾರೆ. ಆದ್ರೆ ಅದರಲ್ಲಿ 21 ವಿದ್ಯಾರ್ಥಿಗಳು ತಮ್ಮ ಜೀವವನ್ನು ಕಳೆದುಕೊಂಡಿದ್ದಾರೆ. ಕಳೆದ 4-5 ವರ್ಷಗಳಲ್ಲಿ 190ಕ್ಕಿಂತಲೂ ಹೆಚ್ಚಿನ ವಿದ್ಯಾರ್ಥಿ ಮಿತ್ರರು ಈ ಒಂದು ನೀಟ್ ಸ್ಕ್ಯಾಮ್ ನಿಂದ ಅವರ ಜೀವವನ್ನು ಕಳ್ಕೊಂಡಿದ್ದಾರೆ. ಆದ್ರಿಂದ ನನ್ನ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ನಾವು ಇದನ್ನು ಇಲ್ಲಿಗೆ ಬಿಡಬಾರದು. ದೇಶದ ಜಂತರ್ ಮಂತರ್ನಲ್ಲಿ ಅದೆಷ್ಟೋ ಲಕ್ಷಾಂತರ ವಿದ್ಯಾರ್ಥಿಗಳು ತಮ್ಮ ಹಕ್ಕಿಗಾಗಿ ಅಲ್ಲಿ ಪ್ರತಿಭಟಿಸುವಾಗ ಆ ಪ್ರತಿಭಟನೆಯನ್ನು ಹತ್ತಿಕ್ಕುವಂತಹ ಕೆಲಸ ಆಗ್ತದೆ. ಆ ಪ್ರತಿಭಟನೆಗೆ ತಾಳಿಗಳು ಮಾಡ್ತಾರೆ, ಹಲ್ಲೆಗಳನ್ನು ಮಾಡ್ತಾರೆ, ದೌರ್ಜನ್ಯವನ್ನು ಮಾಡುವಾಗ ಆ ವಿದ್ಯಾರ್ಥಿಗಳು ಯಾವುದೇ ಇನ್ನಿತರ ಲಾಭಕ್ಕಾಗಿ ಹೋದವರಲ್ಲ. ತಮ್ಮ ನೀಟಲ್ಲಾದಂತಹ ಹಗರಣವನ್ನು ಪ್ರಶ್ನಿಸಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಎಂಬ ವಿಚಾರವನ್ನು ಮುಂದಿಟ್ಟುಕೊಂಡು ಅಲ್ಲಿ ಮಾಡಿರುವಂತಹ ಪ್ರತಿಭಟನೆಗೆ ದೊಡ್ಡ ಮಟ್ಟದ ದಾರಿಯಾಗ್ತದೆ. ಅದಕ್ಕೆ ವಿದ್ಯಾರ್ಥಿಗಳಿಗೆ ದೊಡ್ಡ ಮಟ್ಟದ ದಾರಿಯಾಗಿ ಆಸ್ಪತ್ರೆಯಲ್ಲಿ ಅವರು ದಾಖಲಾಗುವಂತಹ ವಿಚಾರವಿದೆ. ನಾವು ಇವತ್ತು ಹೆಚ್ಚಾಗಿ ಮಾತನಾಡಿಕೆ ಬಯಸಿಲ್ಲ. ಯಾಕಂದ್ರೆ ಇಲ್ಲಿನ ಹಲವಾರು ವಿದ್ಯಾರ್ಥಿ ಮಿತ್ರರ ಕೆಲವೊಂದು ಅಗತ್ಯ ಕಾರಣಗಳು ಇರ್ಬೋದು. ಹಲವಾರು ನಾಯಕರು ಕೂಡ ಇಲ್ಲಿ ಮಾತನಾಡಲಿಕ್ಕಿದ್ದಾರೆ. ಹೆಚ್ಚಾಗಿ ಮಾತನಾಡದೆ ನಮ್ಮ ಆಗ್ರಹ ಒಂದು, ಮುಂದಿನ ದಿವಸಗಳಲ್ಲಿ ನೀಟ್ನಲ್ಲಿ ದೇಶದಲ್ಲಿ ಯಾವುದೇ ರೀತಿಯ ಆಗಬಾರದು. ಸರ್ಕಾರ ಅದನ್ನು ಯಾವುದು ಕೇಳಲಿಲ್ಲ. ಇನ್ನೊಂದು ತಮ್ಮ ಗೊತ್ತಿದೆ ಏನಂದ್ರೆ, ನಮ್ಮ ಈ ನೀಟಿನ ವ್ಯವಸ್ಥೆ, ನಿನ್ನೆ ಒಬ್ರು ಮಾತಾಡೋದು ಹೇಳಿದ್ರು 3 ಇಂಚು ಅಕ್ಷರ ಕೊಡೋಣ ಎಂಬಂತ ಮಾತನ್ನ. ಇವರಿಗೆ ನಾಚಿಕೆ ಆಗಬೇಕು. ಯಾಕಂದ್ರೆ ನಾವೆಲ್ಲರೂ ಇಲ್ಲಿ ಬಂದಿದ್ದೇವೆ, ನಾವು ನಮ್ಗೆ ಎಜುಕೇಶನ್ ಇರ್ಲಿಕ್ಕಿಲ್ಲ. ಆದ್ರೆ ನಮ್ಮ ಮಕ್ಕಳು ಇರ್ತಾರೆ, ನಮ್ಮ ಸುತ್ತಮುತ್ತಲ ಮನೆಯವರು ಇರ್ತಾರೆ, ಅಥವಾ ಆರಕ್ಷಕರಿದ್ದಾರೆ, ಅಲ್ಲಿ ಏನೋ ಲಾಠಿಚಾರ್ಜ್ ಮಾಡಿದ್ದಾರೆ ಎಂಬಂತದ್ದು. ಅವರ ಮಕ್ಕಳು ಕೂಡ, ಅವರ ಕುಟುಂಬದವರು ಕೂಡ ಎಷ್ಟೋ ಮಂದಿ ಇವತ್ತು ನೀಟಿನ ಒಂದು ಅನುಭವವನ್ನ, ಕೈ ಅನುಭವವನ್ನ ಪಡೆದಿರ್ಬೋದು. ಆದ್ದರಿಂದ ನಾವು ಎಲ್ಲರೂ
ಇದಕ್ಕೆ ಸಹಾಯ ಮಾಡುವಂತ ಬಹಳ ಅಗತ್ಯ ಇದೆ. ನಾನು ತುಂಬಾ ಮಾತಾಡ್ಲಿಕ್ಕೆ ಉಂಟು, ಆದ್ರೆ ಇವತ್ತು ಮಾತಾಡ್ಲಿಕ್ಕೆ ಸಮಯ ಇಲ್ಲ. 2 ನಿಮಿಷ ಮಾತ್ರ ಕೊಟ್ಟಿದ್ದಾರೆ, ದಯವಿಟ್ಟು ಕ್ಷಮಿಸಿ. ತಾವು ಈ ಹೋರಾಟವನ್ನ ಖಂಡಿತವಾಗಿ ಒಂದು ನ್ಯಾಯಯುತವಾದ ಒಂದು ಹೋರಾಟ, ಶಾಂತಿಯುತವಾಗಿ ಇದನ್ನು ಎಷ್ಟು ಸಮಯ ಕೊಡೋದಕ್ಕೆ ಆಗ್ತದೆ ಅದನ್ನು ಮಾಡಿ ಮತ್ತೆ ಉಳಿದದ್ದು ಅನಂತರ ಇತ್ತು. ಈಗ ನೀವು ಈ ಹೋರಾಟವನ್ನು ನಿಲ್ಲಿಸಿದ್ರೆ ಪುನಃ ಈಗ ನಾ ಹೇಳಿದಂತ ಯಾವ ಹೋರಾಟಗಳೆಲ್ಲ ನಿಷ್ಫಲ ಆಗಿದೆ, ಅದೇ ಆಗ್ತದೆ. ನಮ್ಮ ಹೋರಾಟ ಕೊನೆಗೆ ಇರಲಿ, ಖಂಡಿತವಾಗಿ ಯಶಸ್ವಿ. ಇನ್ನು ಒಂದು ಮಾತು ಹೇಳ್ತಿಕ್ಕೆ, ಆ ಹಿಂದಿನಲ್ಲಿ ಒಂದೇ ಒಂದು ಮಾತು, ಯಾಕಂದ್ರೆ ಪುಲ್ವಾಮಾ ಹೋರಾಟ ಆಯ್ತು, ಇದು ಅಟ್ಯಾಕ್ ಆಯ್ತು, 40 ಯೋಧರು ಸತ್ರು. ನಾವು ಇಲ್ಲಿ ಅಮರ ಇದ್ರ ಹತ್ರ ಇದ್ದೇವೆ. ಆ ಯೋಧರಿಗೆ ನ್ಯಾಯ ಸಿಕ್ಕಿದೆ. ಇವತ್ತು ಕೂಡ RDS ನಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೇನೆ. ಇವತ್ತು ಏನು 21 ಮಕ್ಕಳು ಈ ಒಂದು ಎಕ್ಸಾಮಿನ ಈ ವಿಷಯದಲ್ಲಿ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅದೇ ರೀತಿ ಮೊನ್ನೆ ಜಂತರ್ ಮಂತರ್ನಲ್ಲಿ 100 ವಿದ್ಯಾರ್ಥಿಯರು ಸೇರಿ ಹಲವು ಮಂದಿ ಇವತ್ತು ಐಸಿಯುನಲ್ಲಿ ತಮ್ಮ ಜೀವನದ ಒಂದು ಹೋರಾಟದಲ್ಲಿ ಮಲಗಿದ್ದಾರೆ. ಅಂತ ಎಲ್ರಿಗೂ ದೇವರು ಅವರ ಮನೆಯವರಿಗೆ ಅವರ ಶಕ್ತಿ ಕೊಡಲಿ ಎಂಬಂತ ಒಂದು ಪ್ರಾರ್ಥನೆಯನ್ನ 1 ನಿಮಿಷ ನಾವು ಮಾಡುವ. ಅವರಿಗೆ ದೇವರು ಅನುಗ್ರಹ ಮಾಡಲಿ ಹೇಳಿ 1 ನಿಮಿಷ ಪ್ರಾರ್ಥನೆ ಮಾಡುವ. ಧನ್ಯವಾದಗಳು. ನಮ್ಮ ಕೇಂದ್ರ ಸರ್ಕಾರ ಮಾಡಿದಂತಹ ಒಂದು ದೌರ್ಜನ್ಯದ ವಿರುದ್ಧವಾಗಿ ಇವತ್ತು ಈ ಹೋರಾಟದಲ್ಲಿ ನಾವು ಭಾಗವಹಿಸಿದ್ದೇವೆ. ನಾವು ಇವತ್ತು ನನ್ನೆಲ್ಲ ವಿದ್ಯಾರ್ಥಿಗಳಿಗೆ ಒಂದು ನನ್ನ ವಿನಂತಿ, ಎಲ್ಲರೂ ಕೂಡ ಇಲ್ಲಿ ಒಳಗಡೆ ಬಂದು ನಿಲ್ಬೇಕು. ನಾವು ಒಂದು ಉಪವಾಸ ಕೂತಿದ್ದಾರೆ. ಯಾಕೆಂದ್ರೆ ಕೇಳಲಿಕ್ಕೆ ಬರುವವರು ನೀವು ಬ್ರಿಟಿಷರಿಂದ ಕಡೆಯಾಗಿದ್ದೀರಿ, ಬ್ರಿಟಿಷರಿಂದ ಹೊರಗಿದ್ದೀರಿ. ನಿಮ್ಮನ್ನು ಓಡಿಸಲಿಕ್ಕೆ ವಿದ್ಯಾರ್ಥಿ ಶಕ್ತಿ ನಮ್ಮ ಈ ಪುತ್ತೂರಿನ ಧ್ವನಿಯಾಗಿ ನಾವು ಕೂಡ ನಿಲ್ಲಬೇಕು. ಇದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಇನ್ನಿತರ ಯಾವುದೇ ಇನ್ನಿತರ ಯಾವುದೇ ಲಾಭ ನೋಡಿಕೊಂಡು ನಾವು ಮಾಡಿರುವಂತದ್ದಲ್ಲ. ಕೇವಲ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶ ಸಿಗಬೇಕು, ಅವರು ಪ್ರತಿಭಟನೆ ಮಾಡಬೇಕೆಂಬ ಉದ್ದೇಶದಿಂದ, ಅವರ ಹಕ್ಕನ್ನು ಕೇಳಬೇಕು ಎಂಬ ಉದ್ದೇಶದಿಂದ ನಾವು ವಿದ್ಯಾರ್ಥಿ ಹಿತರಕ್ಷಣಾ ವೇದಿಕೆ ಎಂಬ ಈ ಒಂದು ಸಂಘದ ಅಡಿಯಲ್ಲಿ ನಾವು ಇವತ್ತು ಪ್ರತಿಭಟಿಸ್ತಾ ಇದ್ದೇವೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, LED ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 994552191 990178461.